ಮರಿಲ್ನಲ್ಲಿರುವ ದಿ ಪುತ್ತೂರ್ ಕ್ಲಬ್ನಲ್ಲಿ ನೂತನ ಅತಿಥಿ ಕೊಠಡಿ ಮತ್ತು ಪ್ರವೇಶ ಮಂಟಪದ ಉದ್ಘಾಟನಾ ಸಮಾರಂಭ ಅಕ್ಟೋಬರ್ 28ರಂದು ನಡೆಯಿತು. ಶಾಸಕ ಸಂಜೀವ ಮಠಂದೂರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ವಾಹನ ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿರುವ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ರಸ್ತೆಗಳಿಗೆ ಕಾಯಕಲ್ಪ ನೀಡಲಾಗುವುದು. ಪುತ್ತೂರು ಕ್ಲಬ್ಗೆ ತೆರಳುವ ರಸ್ತೆಯನ್ನ ನಗರೋತ್ಥಾನದ ರೂಪಾಯಿ 35 ಲಕ್ಷ ಹಾಗೂ ನಗರಸಭೆಯ ರೂಪಾಯಿ 5 ಲಕ್ಷ ಸೇರಿದಂತೆ ಒಟ್ಟು 40 ಲಕ್ಷ ಅನುದಾನದಲ್ಲಿ ಕಾಂಕ್ರೀಟೀಕರಣಗೊಳಿಸಲಾಗುವುದು ಎಂದು ಹೇಳಿದರು. ಇವತ್ತು ಕೆಲವು ಕ್ಲಬ್ಗಳು ಕುಂಟುತ್ತಾ ಒಂದೊಂದೇ ವ್ಯವಸ್ಥೆಯನ್ನು ಮಾಡಬೇಕಿದ್ರೆ 16 ವರ್ಷಗಳು ತಗೊಳ್ತದೆ. ಆದರೆ ಈ ಕ್ಲಬ್ ಹಾಗಲ್ಲ. ದಿನದಿಂದ ದಿನಕ್ಕೆ ಇವತ್ತು ಹೊಸ ಮೆರಗನ್ನು ಕೊಡುವಂಥ ಹೊಸ ವ್ಯವಸ್ಥೆಯನ್ನು ಕೊಡುವ ಮುಖಾಂತರ ಇತರ ಕ್ಲಬ್ಗಳಿಗೂ ಒಂದು ಮಾದರಿಯಾಗಿದೆ. ವಿಶೇಷವಾಗಿ ಈ ಒಂದು ಕ್ಲಬ್ಬಿನ ಉದ್ಘಾಟನಾ ಸಂದರ್ಭದಲ್ಲಿ ನಾನು ಬರಬೇಕಿದ್ರೆ, ಆಮೇಲೆ ದೀಪಕ್ ರೈ ಅವರು ಬಾಕಿಯವರು ಕರೀಬೇಕಿದ್ರೆ ಇಲ್ಲಿಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಉಲ್ಲೇಖ ಮಾಡಿದರು. ಕ್ಲಬ್ಬಿನ ಹೊರಗಡೆ ನಗರಸಭೆ ಏನು ಮಾಡಬೇಕು, ಒಬ್ಬ ಜನಪ್ರತಿನಿಧಿ ಏನು ಮಾಡಬೇಕು ಅಂತ ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದರು. ಖಂಡಿತ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ, ಒಂದು ಸರ್ವಋತು ರಸ್ತೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿದ್ದೇವೆ. 35 ಲಕ್ಷ ರೂಪಾಯಿ ನಮ್ಮ ನಗರಸಭೆಯ ನಗರೋತ್ಥಾನದ ವಿಶೇಷ ಅನುದಾನದಲ್ಲಿ ಈ ರಸ್ತೆಗಿಟ್ಟು ಅದನ್ನು ಕಾಂಕ್ರೀಟೀಕರಣ ಮಾಡುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಈ ಭಾಗದ ನಗರಸಭೆಯ ಸದಸ್ಯರು ನಮ್ಮ ಜೀವನ್ಧರ್ ಜೈನ್ ಅವರ ಸಲಹೆ ಮೇರೆಗೆ ಅವರು 5 ಲಕ್ಷವನ್ನು ಇಟ್ಟಿದ್ದಾರೆ. ಒಟ್ಟು 40 ಲಕ್ಷ ರೂಪಾಯಿಯಲ್ಲಿ ಈ ಒಂದು ರಸ್ತೆ 100ಕ್ಕೆ 100 ಏನು ಡಾಮರೀಕರಣ ಮತ್ತು ಕಾಂಕ್ರೀಟೀಕರಣ ಆಗಿ ಇಲ್ಲಿಗೆ ಬರುವಂಥ ಎಲ್ಲ ನಮ್ಮ ಕ್ಲಬ್ಬಿನ ಸದಸ್ಯರಿರ್ಬೋದು, ಸಾರ್ವಜನಿಕರಿರ್ಬೋದು, ಅವರಿಗೆ ಆ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟು ಈ ಒಂದು ಕ್ಲಬ್ಬಿನ ಏನು ವಿಶೇಷತೆಗಳಿದೆಯೋ ಇದನ್ನು ಆಹ್ವಾದಿಸುವಂಥ, ಅನುಭವಿಸುವಂಥ ಕೆಲಸ ಇನ್ನು ಹೆಚ್ಚು ಹೆಚ್ಚು ನಾಗರಿಕರು ಮಾಡಲಿ ಅಂತೇಳಿ ನಾವು ಈ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ನಗರಸಭಾ ಅಧ್ಯಕ್ಷ ಜೀವಂತ ಜೈನ್ ಮಾತನಾಡಿ, ನಗರದ ಅಭಿವೃದ್ಧಿಗೆ ನಗರಸಭೆಯಿಂದ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದ್ದು, ಈಗಾಗಲೇ 7 ಪಾರ್ಕ್ಗಳು ಅಭಿವೃದ್ಧಿಗೊಂಡು ಉದ್ಘಾಟನೆಯಾಗಿವೆ. ನಗರದ ಮೂಲಭೂತ ಸೌಲಭ್ಯಕ್ಕಾಗಿ ವಿಶೇಷವಾದ ಯೋಜನೆ ಹಾಕಿಕೊಳ್ಳಲು ನಗರಸಭೆಯು ಬದ್ಧವಾಗಿದೆ ಎಂದರು. 2014ರಿಂದ 2022 ಸುಮಾರು 8 ವರ್ಷದಲ್ಲಿ 823 ಸದಸ್ಯರನ್ನು ಪಡ್ಕೊಂಡಿರುವಂಥದ್ದು ಭಾಳ ವಿಶೇಷ ಮತ್ತು ಖಂಡಿತವಾಗಿ 75 ಸದಸ್ಯರನ್ನು ಹೊಂದಿರತಕ್ಕಂಥ ಕ್ಲಬ್ ಇವತ್ತು 823 ಸದಸ್ಯರನ್ನು ಹೊಂದಿದೆ ಅಂತ ಹೇಳಿದರೆ, ನಾನು ಕೂಡ ಒಬ್ಬ ಸದಸ್ಯನಾಗಿ ಪ್ರಥಮವಾಗಿ ದೀಪಕ್ ರೈ ಮತ್ತು ಬಳಗಕ್ಕೆ ಅಭಿನಂದನೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲಿ ಕೂಡ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ವರ್ಷ ಹೊಸ ಯೋಜನೆಯನ್ನು ತರ್ತಿರುವಂಥದ್ದು. 22ನೇ ಇಸವಿಯಲ್ಲಿ ಹೊಸತಾಗಿ ಗೆಸ್ಟ್ ರೂಮ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿಕೊಂಡಿರುವಂಥದ್ದು. 2023ಕ್ಕೆ ಏನು ಯೋಜನೆಯನ್ನು ಹಾಕ್ಕೊಳ್ತಾರೆ ಅಂತ ಹೇಳೋದನ್ನು ಈಗಲೇ ಅವರು ಯೋಚನೆ ಮತ್ತು ಯೋಜನೆಯನ್ನು ಹಾಕ್ಕೊಂಡಿರ್ಬೋದು. ಭಾಳಷ್ಟು ಯೋಚನೆ ಮತ್ತು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಶಾಸಕರು ನಾವು. ಬಿರ್ಮಲ ಬೆಟ್ಟ ಈಗಾಗಲೇ ಚಿಲ್ಮತ್ತರ ಜಗ್ಗಣ್ಣ ಬಿರ್ಮಲ ಬೆಟ್ಟದ ಬಗ್ಗೆ ಅಭಿವೃದ್ಧಿಪಡಿಸುವ ಬಗ್ಗೆ ಭಾಳಷ್ಟು ಕೋಚನ್ ರೈ ಅವರು ಒಂದಷ್ಟು 40 ಎಕರೆ ಜಾಗವನ್ನು ನಗರ ಪ್ರದೇಶದಲ್ಲಿ ಬಿರ್ಮಲ ಬೆಟ್ಟಕ್ಕೆ ಕಾದಿರಿಸಿರುವಂಥದ್ದು ನಾವೆಲ್ಲ ತಿಳ್ಕೊಂಡ ವಿಚಾರ. ಅದನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ನಮ್ಮ ಚಿಂತನೆ ಇದೆ. ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಅದನ್ನು ಒಂದು ಪ್ರವಾಸಿ ತಾಣವನ್ನು ಮಾಡಬೇಕು. ಶಾಸಕರು ಮತ್ತು ಆಯುಕ್ತರು, ನಮ್ಮ ಸಹಾಯಕ ಆಯುಕ್ತರು ಇದ್ದಾರೆ, ಬಾಲವನದ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸ್ಕೊಂಡಿದ್ದಾರೆ. ಅದು ಕೂಡ ಬಾಲವನ ಕೇಂದ್ರವನ್ನು ಕೂಡ ಪ್ರವಾಸಿ ತಾಣವನ್ನು ಮಾಡಬೇಕು. ಈಗಾಗಲೇ ನಗರಸಭೆ ವ್ಯಾಪ್ತಿಯೊಳಗೆ ಸುಮಾರು 7 ಪಾರ್ಕ್ಗಳನ್ನು ನಾವು ಉದ್ಘಾಟನೆಯನ್ನು ಮಾಡಿಕೊಂಡಿದ್ದೇವೆ. ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ ಮಾತನಾಡಿ, ಪುತ್ತೂರು ಕ್ಲಬ್ನ ಪ್ರಾರಂಭದಿಂದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ಹಂತವಾಗಿ ಅಭಿವೃದ್ಧಿಯಾಗಿರುವ ಕ್ಲಬ್ ಸಾರ್ವಜನಿಕರನ್ನ ಆಕರ್ಷಿಸುವಂತೆ ಮಾಡಿದೆ ಎಂದರು. ಎಲ್ಲರಿಗಿಂತ ಹೆಚ್ಚು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಹೆಮ್ಮೆ ನನಗೆ. ಯಾಕಂದರೆ ಈಗೀಗ ಕೆಲವರೆಲ್ಲ ಸೀತಣ್ಣ ಎಲ್ಲ ಈಗ ಸದಸ್ಯರಾದವರು, ನಾನು ಸದಸ್ಯಳು ಅಲ್ಲ,
ಆದರೆ 14ರಿಂದ ಇವತ್ತಿನವರೆಗೆ ಇಲ್ಲಿ ಏನೇನು ನಡೆದಿದೆ ಅಲ್ಲೆಲ್ಲ ನಾನು ಗೆಸ್ಟಾಗಿ ಬಂದಿದ್ದೇನೆ. ಅದು ನನ್ನ ಯೋಗ ಅಂತ ನಾನು ನೆನೆಸಿದ್ದೇನೆ. ಯಾಕಂದರೆ ಪ್ರಾರಂಭದಿಂದ ಈ ತನಕ 8 ಆಯಿತು, 10ರವರೆಗೆ ಭರ್ತಿ ಆಗುವವರೆಗೂ ಇರ್ತೇನೆ ಅಂತ ಅನಿಸ್ತಾ ಇದೆ. ಸಾರ್ವಜನಿಕರನ್ನು ಆಕರ್ಷಣೆ ಮಾಡುವಂಥ ಕೆಲಸ ಮಾಡಿದಂತಹ ದೀಪಕ್ ರೈ ಡಾಕ್ಟ್ರಾಗಿ ಕೊರೋನಾ ಮುಕ್ತ ಮಾಡಿ ಸಮಾಜಕ್ಕೆ ಬೇಕಾದಂತಹ ಭವರೋಗ ವೈದ್ಯನಾಗುವ ಲಕ್ಷಣ ಕಾಣ್ತಾ ಇದೆ. ಆ ದೀಪಕ್ ರೈ ಮತ್ತು ತಂಡಕ್ಕೆ ದೇವರು ಹೆಚ್ಚಿನ ಶಕ್ತಿ ಕೊಡಲಿ, ಹೆಚ್ಚು ಜನರನ್ನು ಆಕರ್ಷಣೆ ಮಾಡಿ ಹೆಚ್ಚು ಅಭಿವೃದ್ಧಿ ಮಾಡುವಂಥ ಯೋಗ ಈ ಸಮಿತಿಗೆ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸಹಾಯಕ ಆಯುಕ್ತ ಗಿರೀಶ್ ನಂದನ್ ಮಾತನಾಡಿ, ಆಧುನಿಕ ತಂತ್ರಜ್ಞಾನಗಳ ಕಾಲಘಟ್ಟದಲ್ಲಿ ಮಾನವೀಯ ಸಂಬಂಧಗಳು ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲರೂ ಒಟ್ಟು ಸೇರಿ ಬೆರೆಯಲು, ಮಾನವೀಯ ಸಾಮಾಜಿಕ ಸಂಬಂಧಗಳು ವೃದ್ಧಿಯಾಗಲು ಕ್ಲಬ್ ಸಹಕಾರಿಯಾಗಲಿದೆ ಎಂದರು. ಈ ಪುತ್ತೂರು ಅಂತ ಭಾಗದಲ್ಲಿ ಇಂಥ ಒಂದು ಒಳ್ಳೆ ಕ್ಲಬ್ ಇರೋದು ಮತ್ತು ಅದರ ಆ್ಯಂಬಿಯನ್ಸ್ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಎರಡನೇದಾಗಿ ಈ ಯಾವುದೇ ಒಂದು ಕ್ಲಬ್ನ ಇಷ್ಟೊಂದು ಸುವ್ಯವಸ್ಥಿತವಾಗಿ ನಡೆಸಬೇಕಾದ್ರೆ ಯಾರಾದರೂ ಒಬ್ಬರು ರೂವಾರಿ ಇರಲೇಬೇಕಾಗತ್ತೆ. ದೀಪಕ್ ರೈ ಅವರಿಗೆ ಇದೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇದ್ದಿದ್ರೆ ನಾನು ನಮ್ಮಲ್ಲಿ ಒಂದು ಆಫೀಸರ್ ಕ್ಲಬ್ ಇದೆ, ಅಲ್ಲೂ ನಾವು ಯುಟಿಲೈಸ್ ಮಾಡ್ತಾಯಿದ್ವಿ. ಈಗ ನಮಗೆ ಈಗ ಗೊತ್ತಾಗಿದೆ. ಸೊ ಅದರಲ್ಲೂ ಕೂಡ ನಾವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದೇವೆ. ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ವಿ ಆರ್ ಇನ್ ಎ ಏಜ್ ಆಫ್ ಟೆಕ್ನಾಲಜಿ. ಅದು ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್. ನಾವು ಮನೆಯಲ್ಲಿದ್ರೂ ಕೂಡ ಪರಸ್ಪರ ಮಾತಾಡ್ದಲೇ ಮೊಬೈಲ್ನಲ್ಲಿ ಬ್ಯುಸಿಯಾಗಿರೋದು ನೋಡ್ತಾ ಇದ್ದೀರಾ, ತಮ್ಮ ಮಕ್ಕಳೆಲ್ಲ ಬ್ಯುಸಿಯಾಗಿರೋದು ನೋಡ್ತಾ ಇದ್ದೀರಾ. ಯಾವುದೇ ಒಂದು ಗ್ಯಾದರಿಂಗ್ ಕಾಣ್ತಾ ಇಲ್ಲ. ಮದುವೆನಲ್ಲೂ ಅಷ್ಟೇ ಬಂದು ಸೀದಾ ಹೋಗ್ತಾರೆ. ಸೊ ಈ ಸೋಷಿಯಲ್ ಇಂಟ್ರ್ಯಾಕ್ಷನ್ಸು ಭಾಳ ಕಮ್ಮಿ ಆಗ್ತಿರೋಂಥ ಈ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಕ್ಲಬ್ಗಳು ಬಂದು ಇಂಟ್ರ್ಯಾಕ್ಟ್ ಮಾಡಿ ಇಲ್ಲಿ ಒಂದು ಸ್ಪೆಷಲ್ ಥಾಟ್ಸ್ ಕ್ರಿಯೇಟ್ ಆಗೋದಾಗಲಿ ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ನೀಡುವಂಥ ಒಂದು ಕ್ರಿಯೇಟಿವ್ ಮೈಂಡ್ಸ್ ಅಥವಾ ಕ್ರಿಯೇಟಿವ್ ಥಾಟ್ಸ್ ಬರೋವಂಥ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಲಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಪುತ್ತೂರು ಕ್ಲಬ್ ಇನ್ನೂ ಚೆನ್ನಾಗಿ ಬೆಳೀಲಿ. ಕೇವಲ 8 ವರ್ಷದಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಿರುವ ಈ ಒಂದು ಕ್ಲಬ್ ಕೂಡ ಚೆನ್ನಾಗಿ ಬೆಳೆಯಲಿ ಅಂತ. ತಹಶೀಲ್ದಾರ್ ನಿಸರ್ಗಪ್ರಿಯ ಜೆ ಮಾತನಾಡಿ, ಶಾಂತಿಯುತ ಪ್ರದೇಶದಲ್ಲಿ ಉತ್ತಮ ರೀತಿಯಲ್ಲಿ ಮುನ್ನಡೆಯುತ್ತಿರುವ ಕ್ಲಬ್ ಪುತ್ತೂರಿನ ನಾಗರಿಕರಿಗೆ ಕುಟುಂಬಸ್ಥರೊಂದಿಗೆ ಬೆರೆಯಲು ಉತ್ತಮ ಕೇಂದ್ರವಾಗಿದೆ. ಈ ಕ್ಲಬ್ ಇನ್ನಷ್ಟು ಉನ್ನತೀಕರಣಗೊಳ್ಳಲಿ ಎಂದರು. ಕ್ಲಬ್ ಈ ಪುತ್ತೂರಿನ ನಾಗರಿಕರಿಗೆ ಒಂದಷ್ಟು ಒಳ್ಳೆಯ ಸಮಯ ತಮ್ಮ ಫ್ಯಾಮಿಲಿ ಜೊತೆ ಮತ್ತು ಸ್ನೇಹಿತರ ಜೊತೆ ಒಂದು ಒಳ್ಳೆಯ ಸಮಯ ಕಳೆಯೋಕ್ಕೆ ಉತ್ತಮವಾದ ಸ್ಥಳ ಇದು. ಸಿಟಿಯಿಂದ ಸ್ವಲ್ಪ ದೂರದಲ್ಲಿದ್ದು ಒಂದಷ್ಟು ಶಾಂತಿಯುತವಾಗಿ ಸುಂದರವಾದ ಸ್ಥಳದಲ್ಲಿದೆ. ಸೊ ಈ ಒಂದು ಪುತ್ತೂರು ಕ್ಲಬ್ನ ಇಷ್ಟು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಕಾರಣಕರ್ತರಾದ ಎಲ್ಲ ದೀಪಕ್ ರೈ ಅವರ ಜೊತೆಗೂಡಿ ಕೆಲಸ ಮಾಡಿದಂಥ ಎಲ್ಲ ಮೆಂಬರ್ಸ್ಗಳಿಗೂ, ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ ಮೆಂಬರ್ಸ್ಗಳಿಗೂ ನನ್ನ ಅಭಿನಂದನೆಗಳು. ಹಾಗೂ ಇದೇ ರೀತಿ ಕ್ಲಬ್ಬನ್ನು ಇನ್ನಷ್ಟು ಉನ್ನತೀಕರಣಗೊಳಿಸಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಮತ್ತು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್ ಮಾತನಾಡಿ, ಹಲವು ವೈಶಿಷ್ಟ್ಯತೆಗಳೊಂದಿಗೆ ನಿರ್ಮಾಣಗೊಂಡಿರುವ ಕ್ಲಬ್ ಅನ್ನು ಪುತ್ತೂರು ಜನತೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಈ ಪುತ್ತೂರು ಕ್ಲಬ್ಬಿಗೆ ನನ್ನದು ಇದು 3-4ನೇ ಬಾರಿ ನನ್ನ ಭೇಟಿ. ಮೊದಲನೇ ಬಾರಿ ನನ್ನ ಸ್ನೇಹಿತ ಪ್ರಶಾಂತ್ ಶೆಣೆಯವರು ನಾನು ಬಂದ 15 ದಿವಸದಲ್ಲಿ ಒಂದು ಸಲ ಕರ್ಕೊಂಡು ಬಂದರು ಇಲ್ಲಿಗೆ. ಆಗ ಕೋವಿಡ್ನ ಸಂದರ್ಭ. ಆ ಟೈಮಲ್ಲಿ ನಾವು ಬರುವಾಗ ಒಂದು ಡೆಡ್ ಬಾಡಿ ಸಹ ಇಲ್ಲಿಗೆ ತೊಗೊಂಡು ಬಂದರು. ಆಚೆ ಸೈಡ್ ಒಂದು ಸ್ಮಶಾನ ಇದೆ ಅಂತೇಳಿ ತಿಳಿತು. ಆಗಿನ ಚಿತ್ರಣ ಬೇರೆ ಥರ ಇತ್ತು, ಈಗಿನ ಚಿತ್ರಣ ಬೇರೆ ಥರ ಇದೆ. ಇಲ್ಲಿ ನೋಡಿದರೆ ಆಗಿನ ಚಿತ್ರಣದಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಲಿ ಇಲ್ಲಿ ಯಾವುದೂ ಇರಲಿಲ್ಲ, ಬರೀ ಒಂದು ರೆಸ್ಟೋರೆಂಟ್ ಮತ್ತು ಇದಿತ್ತು. ಇದನ್ನು 1 ವರ್ಷದಲ್ಲಿ ಬದಲಾವಣೆ ಹೇಗಿದೆ ಅಂತೇಳಿದರೆ, ಇದನ್ನು ನೋಡಿದರೆ ನಮಗೆ ತುಂಬ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿ ಬದಲಾವಣೆ ಆಗಿದೆ. ಇದಕ್ಕೆ ಪುತ್ತೂರು ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಪುತ್ತೂರು ಕ್ಲಬ್ಬಿನ ಮಾನ್ಯ ಶಾಸಕರು ತಿಳಿಸಿರುವಂತಹ ಅಧಿಕಾರಿಗಳು ಎಲ್ಲ ಕಡೆ ನೋಡ್ತಾ ಇದ್ರಂಥದ್ದು ನಿಜವಾಗ್ಲೂ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ಬೋದು, ಯಾವ ರೀತಿಯಲ್ಲಿ ಅದನ್ನು ಬಳಸ್ಬೋದು, ಹಾಗೆ ನಮ್ಮ ಪುತ್ತೂರು ನಾಗರಿಕರಿಗೂ ಕೂಡ ಯಾವ ರೀತಿಯಲ್ಲಿ ಇದು ಉಪಯೋಗ ಆಗ್ತದೆ ಅನ್ನೋ ಕೂಡ ಇದು ಮುಖ್ಯ ಆಗಿರ್ತದೆ. ಅದೇ ರೀತಿಯಲ್ಲಿ ಇದು ಉತ್ತಮವಾದಂತಹ ವ್ಯವಸ್ಥೆಯನ್ನು ನಾಗರಿಕರಿಗೆ ಕಲ್ಪಿಸಿದ್ದಾರೆ. ಇದನ್ನು ಪುತ್ತೂರು ನಾಗರಿಕರು ಇದನ್ನು ಬಳಸ್ಕೊಳ್ಳಿ. ಹಾಗೆ ಇದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ.
ಹಾಗೆ ಈಗ 64 ಇದೆ, ಇನ್ನೂ ಅತಿ ಹೆಚ್ಚು ಎಫಿಲಿಯೇಷನ್ಗಳ ಆಗಲಿ. ಕ್ಲಬ್ನ ಹಿರಿಯ ಸದಸ್ಯ ಅರ್ಯಡ್ಕ ಚಿಕ್ಕಪ್ಪ ನಾಯ್ಕ್ ಮಾತನಾಡಿ, ಕ್ಲಬ್ ದಿನೇ ದಿನೇ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ಹೇಳಿ ಪುತ್ತೂರಿಗೆ ಅಗತ್ಯವಾದ ಕ್ರಿಕೆಟ್ ಸ್ಟೇಡಿಯಂ ಅನ್ನ ನಿರ್ಮಿಸಿಕೊಡುವಂತೆ ಅವರು ಶಾಸಕರಲ್ಲಿ ಮನವಿ ಮಾಡಿದರು. ಅಲ್ಲದೆ ನಮ್ಮ ಈ ಪುತ್ತೂರು ನಗರಕ್ಕೆ ಈಗಾಗಲೇ ನಾವು ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕಂತ ಭಾಳ ಪ್ರಯತ್ನ ಮಾಡಿ 5 ವರ್ಷದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಇಷ್ಟರವರೆಗೆ ನಾವು ಮಾಡಿದ ಕೆಲಸ ಸಾಧಾರಣ ಒಳ್ಳೆಯ ಫಲ ಕೊಟ್ಟಿದೆ. ಹಾಗೂ ಸಾಧಾರಣ ವಿಧಾನಸಭೆ ಅಲ್ಲಿಗೆ ಮುಟ್ಟಿರ್ತದೆ ಅಂತ ಕಾಣ್ತದೆ. ಅದನ್ನು ನಮ್ಮ ಇಲ್ಲಿಯ MLA ಆದ ಸಂಜೀವ್ ಮಠಂದೂರವರು ಅದರಲ್ಲಿ ಸ್ವಲ್ಪ ಭಾಗವಹಿಸಿ ಅದನ್ನು ಇನ್ನೂ ಮುಂದಕ್ಕೆ ಕೊಂಡೋಗುವಂತೆ ಮಾಡಿ ಅದನ್ನು ನಮ್ಮ ಪುತ್ತೂರು ನಗರಸಭೆಗೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗುವಂತೆ ಮಾಡಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ ಮಾತನಾಡಿ, ಕ್ಲಬ್ ಅಭಿವೃದ್ಧಿಯಲ್ಲಿ ಸದಸ್ಯರೆಲ್ಲರೂ ತಂಡವಾಗಿ ಕಾರ್ಯನಿರ್ವಹಿಸಲಾಗುತ್ತಿದೆ. ಕ್ಲಬ್ನಲ್ಲಿ 4 ಲಕ್ಸುರಿ ಕಾಟೇಜ್ ನಿರ್ಮಿಸಲಾಗುತ್ತಿದ್ದು, ಮುಂದಿನ ವಾರದಲ್ಲಿ ಅಡಿಪಾಯ ಹಾಕಲಾಗುವುದು ಹಾಗೂ ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್ ನಿರ್ಮಿಸಲಾಗುತ್ತಿದ್ದು, ಇವುಗಳನ್ನು 2023ರಲ್ಲಿ ಪೂರ್ಣಗೊಳಿಸಲಾಗುವುದು ಎಂದರು. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಇಸ್ ಮೈ ಮೋಟೋ. ಯಾಕಂದರೆ ನಾವು ಎಲ್ಲ ಆಯಿತು ಇನ್ನು ಕೂತ್ಕೊಳ್ಳುವ ಅಂದರೆ ಅದು ಆಗೋದಿಲ್ಲ. ಯಾಕಂದರೆ ದ ವರ್ಲ್ಡ್ ಇಸ್ ಚೇಂಜಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಚೇಂಜ್ ವಿತ್ ದ ವರ್ಲ್ಡ್. ಇನ್ನು ಬರೋ ದಿನದಲ್ಲೇ ಪ್ರಾಬಬ್ಲಿ ಬರೋ ತಿಂಗಳಲ್ಲೇ ನಾವು ಇನ್ನೊಂದು 4 ಕಾಟೇಜಸ್ಗೆ ಅಡಿಪಾಯ ಆಗ್ತಿದ್ವಿ. ಇಟ್ ವಿಲ್ ಬಿ ಎಕ್ಸ್ಟ್ರಾ ಲಕ್ಸುರಿಯಸ್ ಕಾಟೇಜ್. ನಾವು ಕೆಲವೊಂದು ಹೋದ ಜಾಗದಲ್ಲಿ ಕಾಟೇಜಸ್ಸು ನೋಡಿ ಮತ್ತು ಹಾಗೆ ನಮ್ಮ ಸುಪ್ರೀತಾಲ್ ಅವ್ರ ಹತ್ರ ಚರ್ಚಿಸಿದ್ದೀವಿ ಎಲ್ಲ. ಸೊ ಬರೋ ವಾರದಲ್ಲಿ ನಾವು ಬಹುಶಃ ಇದಕ್ಕೆ ಅಡಿಪಾಯ ಹಾಕ್ಲಿಕ್ಕಿದ್ದೇವೆ. ನಾವು ಇದನ್ನು ಕೂಡ ಈ ಕ್ಲಬ್ಬಿನ ಅಡಿಪಾಯ ಹಾಕುವಾಗಲೂ ಕೂಡ ನಾವು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ಒಗ್ಗೂಟ್ಟು ಸೇರಿ ಒಂದು ಅಡಿಪಾಯ ಹಾಕಿದ್ದು. ಹಾಗಾಗಿ ಬಹುಶಃ ಮಾಲಿಂಗೇಶ್ವರ ನಮಗೆ ಒಲಿದಿದ್ದಾನೆ. ನಾವು ಮಾಡಿದ್ದರಲ್ಲೆಲ್ಲ ನಮಗೆ ಕಷ್ಟ ಆದರೂ ಅಲ್ಟಿಮೇಟ್ಲಿ ವಿ ಹ್ಯಾವ್ ಫೌಂಡ್ ಸಕ್ಸಸ್. ಇವತ್ತು ಇನ್ನೂ ನನಗೆ ನೆನಪಾಗ್ತದೆ. ಯಾಕಂದರೆ ಉದ್ಘಾಟನೆ ಭಾಷಣ, ನಮ್ಮ ಕ್ಲಬ್ ಉದ್ಘಾಟನೆ ಆಗುವಾಗ ನಾನೊಂದು ಮಾತು ಹೇಳಿದ್ದೆ. ಆವಾಗ ನನಗೆ ಈ ಕ್ಲಬ್ನ ಕರ್ನಾಟಕದಲ್ಲಿ ಬೆಸ್ಟ್ ಮಾಡಲಿಕ್ಕೆ ಕಷ್ಟ ಇದೆ, ಅಟ್ಲೀಸ್ಟ್ ಡಿಸ್ಟ್ರಿಕ್ಟಲ್ಲಿ ಆದರೂ ಇದನ್ನು ಒನ್ ಆಫ್ ದಿ ಬೆಸ್ಟ್ ಕ್ಲಬ್ ಅಂತ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ. ಸಾಧಾರಣ ನನ್ನ ಮಟ್ಟಿಗೆ ಒಂದು 2nd, 3rd ಪ್ಲೇಸಲ್ಲಿ ಇರ್ಬೋದು ನಾವು ಇವಾಗ ಡಿಸ್ಟ್ರಿಕ್ಟಲ್ಲಿ. ದಿಸ್ ಇಸ್ ಇನ್ ಅ ಮ್ಯಾಟ್ರ್ ಆಫ್ ಜಸ್ಟ್ 8 years. ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟು 4 ಕಾಟೇಜಸ್ ಪ್ಲಸ್ ಒಂದು ಸಿಂಥೆಟಿಕ್ ಟೆನ್ನಿಸ್ ಕೋರ್ಟ್. ಸೊ ಇದನ್ನು ನಾವು ಬರೋ ವರ್ಷ 2023ಯಲ್ಲಿ ನಾವು ಮುಗಿಸ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವ ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ, ಆದರ್ಶ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಸವಣೂರು ಕೆ. ಸೀತಾರಾಮ ರೈ, ರಾಷ್ಟ್ರೀಯ ಚಾಂಪಿಯನ್ಶಿಪ್ ಬೈಕ್ ರ್ಯಾಲಿಯಲ್ಲಿ 2 ಬಾರಿ ನ್ಯಾಷನಲ್ ಚಾಂಪಿಯನ್ ಪಡೆದುಕೊಂಡಿರುವ ಏಸ್ ಮೋಟಾರ್ನ ಮಾಲಕ ಆಕಾಶ್ ಐತಾಳ್, ವಾಸ್ತುಶಿಲ್ಪಿ ಸುಪ್ರೀತ್ ಆಳ್ವಾ ಮಂಗಳೂರು ಅವರನ್ನ ಸನ್ಮಾನಿಸಲಾಯಿತು. ಕ್ಲಬ್ನ ಅಭಿವೃದ್ಧಿ ಕೆಲಸಗಳಲ್ಲಿ ಸಹಕರಿಸಿದ ಸೌರಭ್, ಪ್ರಸಾದ್ ಹಾಗೂ ಮನೋಜ್ ಅವರನ್ನ ಗೌರವಿಸಲಾಯಿತು. ಪುತ್ತೂರು ಕ್ಲಬ್ನ ಉಪಾಧ್ಯಕ್ಷರಾದ ದೀಪಕ್ ಕೆಪಿ, ಕಾರ್ಯದರ್ಶಿ ವಿಶ್ವಾಸ್ ಶೆನೈ, ಸಚ್ಚಿದಾನಂದ, ಪ್ರಶಾಂತ್ ಶೆನೈ, ಕೋಶಾಧಿಕಾರಿ ಕೆಪಿ ದಿವಾಕರ್, ಸದಸ್ಯರಾದ ಪ್ರಭಾಕರ ಮುಗೇರು, ಮನೋಜ್ ಪೇರಾಲು, ಬೂಡಿಯಾ ರಾಧಾಕೃಷ್ಣ ರೈ, ಶಿವರಾಮ ಆಳ್ವಾ, ರೂಪೇಶ್ ಶೇಟ್, ಆಸ್ಕರ್ ಆನಂದ್, ಚಂದ್ರಶೇಖರ, ಝೇವಿಯರ್ ಡಿಸೋಸಾ ಉಪಸ್ಥಿತರಿದ್ದರು. ವೈದ್ಯರ್ಸ್ ಆಯುರ್ವೇದ ಹಾಸ್ಪಿಟಲ್. Any specialized Ayurveda treatment program, visit Vaidyars Ayurveda Hospital, Darbe, Puttur. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.